ಈಗ ಎಲ್ಲರೂ ಕೂಡ ಕೇಳ್ತಾ ಇರುವಂಥದ್ದು ಇಷ್ಟೇ, ಲೋಕಸಭೆಗೆ ಅರುಣ್ ಕುಮಾರ್ ಪುತ್ತಿಲ್ ಅವರು ಸ್ಪರ್ಧೆಯನ್ನ ಮಾಡ್ತಾರಾ? ಅಂದ್ರೆ ಸಂಸದನ ಸ್ಥಾನಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅರುಣ್ ಕುಮಾರ್ ಪುತ್ತಿಲ್ ಅವರು ಸ್ಪರ್ಧೆಯನ್ನ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಎದ್ದಿರುವಂತದ್ದು. ಅಂದ್ರೆ ಅದು ಪಕ್ಷೇತರರಾಗಿ ನಿಲ್ತಾರಾ ಅಥವಾ ಬಿಜೆಪಿಯಿಂದ ಸಾಧ್ಯತೆಗಳು ಇದೆಯಾ ಅನ್ನುವಂಥ ಪ್ರಶ್ನೆ, ಇದನ್ನ ಕೇಳ್ತಾ ಇರುವಂಥದ್ದು. ಬಹಳಷ್ಟು ಕೂಗು ಇದೆ. ಎಲ್ಲಿ ತನಕ ಬಂದಾಗ ಲಕ್ಷಾಂತರ, 1.5 ಲಕ್ಷ 2 ಲಕ್ಷ ಟ್ವಿಟ್ಟರ್ಗಳು ಆಗುತ್ತೆ, ಜೊತೆಗೆ ವಾಟ್ಸಪ್ ಗ್ರೂಪ್ಗಳು ಈಗಾಗಲೇ ಕ್ರಿಯೇಟ್ ಆಗಿದೆ. ಬಹಳಷ್ಟು ದೊಡ್ಡ ಆಂದೋಲನ ನಡೀತಾ ಇದೆ ಕರಾವಳಿ ಭಾಗದಲ್ಲಿ. ಕರಾವಳಿ ಭಾಗಕ್ಕೆ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಸದರಾಗಿ ಅರುಣ್ ಕುಮಾರ್ ಪುತ್ತಿಲ ಬರಬೇಕು ಅನ್ನುವಂಥದ್ದು ಏನ್ ಹೇಳ್ತೀವಿ ಸರ್? ಅರುಣ್ ಕುಮಾರ್ ಪುತ್ತಿಲ ಅವರು ಸ್ವತಃ ಯೋಚನೆ ಮಾಡಲಿಲ್ಲ ಈ ಬಗ್ಗೆ. ಆಕ್ಚುಲಿ ಪುತ್ತೂರಿನಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲೋದ್ರ ಬಗ್ಗೂ ಕೂಡ ಅವರು ತಗೊಂಡಂತ ನಿರ್ಧಾರದಾಗಿರ್ಲಿಲ್ಲ. ಕಾರ್ಯಕರ್ತರ ಕೂಗೆ ಏನಿತ್ತು, ಅವರ ಮನಸ್ಸಿನ ಆಸೆಗಳೇನಿತ್ತು, ಅದಕ್ಕೆ ಅವರು ಬೆಲೆ ಕೊಟ್ಟರು. ಇವತ್ತಿಗೂ ಕೂಡ MP ಟಿಕೆಟ್ ಬಗ್ಗೆ ಅವರು ಯೋಚನೆ ಮಾಡ್ತಾ ಇಲ್ಲ. ನಾನು ಪ್ರತಿ ದಿವಸ ಅವರ ಜೊತೆ ಒಡನಾಡ್ತಾ ಇರುವವನು. ಇವತ್ತಿಗೂ ಕೂಡ ಅವರು ಯೋಚನೆ ಮಾಡ್ತಾ ಇಲ್ಲ. ಆದ್ರೆ ಇಡೀ ಜಿಲ್ಲೆಯ ಕಾರ್ಯಕರ್ತರಿವತ್ತು, ಲಕ್ಷ ಲಕ್ಷ ಕಾರ್ಯಕರ್ತರಿವತ್ತು ಎಚ್ಚೆತ್ಕೊಂಡಿದ್ದಾರೆ. ಅನ್ಯಾಯದ ವಿರುದ್ಧ ಟೊಂಕ ಕಟ್ಟನ್ನು ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯೋಗ್ಯ ಹಿಂದೂ ನಾಯಕ ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಪುತ್ತಿಲ ಪರಿವಾರ ಅಂತ ಹೇಳುವಂತಹ ಒಂದು ಲೋಗೋ ಮಾತ್ರ ಅಲ್ಲ, ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ನನಗೆ ಬೇರೆ ಬೇರೆ ಕಡೆಯಿಂದ, ಬೇರೆ ಬೇರೆ ಊರುಗಳಿಂದ, ಪುತ್ತೂರು ಹೊರತುಪಡಿಸಿ ಊರುಗಳಿಂದ ಕರೆ ಬರ್ತಿವೆ. ಶ್ರೀಕೃಷ್ಣ ಸರ್ ನೀವು ಬರಬೇಕು, ಅರುಣಣ್ಣನೂ ಬರಬೇಕು, ಈ ಡೇಟಿಗೆ ನೀವು ಬರಬೇಕು, 1,500 ಜನ ನಾವು ಸೇರ್ತೇವೆ, ಅಲ್ಲಿ ಸೇರ್ತೇವೆ. ಪುತ್ತೂರಿಂದ ಹೊರತುಪಡಿಸಿ ಈ ತರದ ಪ್ಲಾನ್ ಈಗಾಗಲೇ ಆಗಿದೆ, ಕಾರ್ಯಕ್ರಮಗಳು ಈಗಾಗಲೇ ಆಗ್ತಾ ಇವೆ. ಈ ತರದ ಕಾರ್ಯಕರ್ತರ ಏನು ಆಸೆಗಳು ಇಡೀ ಜಿಲ್ಲೆಯಾದ್ಯಂತ ಕೇಳಿಕೊಳ್ತಾ ಇರುವಾಗ ಅರುಣಣ್ಣ ಕಾರ್ಯಕರ್ತರಿಗೆ ಬೆಲೆ ಕೊಡುವವರು, ಇದಂತೂ ನಾನು ಹೇಳಬಲ್ಲೆ. ಅವರಿಗೆ ಆಸೆ ಇಲ್ಲ, ಅವರಿಗೆ ಹಿಂದುತ್ವಕ್ಕೋಸ್ಕರ ಏನೋ ಮಾಡಬೇಕು ಅಂತ ಹೇಳುವ ಆಸೆ ಬಿಟ್ರೆ ಇನ್ನೇನು ಆಸೆ ಇಲ್ಲ. ಆದ್ರೆ ನಾಯಕರ ಮಾತಲ್ಲ, ಕಾರ್ಯಕರ್ತರೇ ನನ್ನ ಮೊದಲ ಆಸ್ತಿ ಅಂತ ಹೇಳುವ ಅರುಣಣ್ಣ ಯಾವ ನಿರ್ಧಾರ ತಗೊಳ್ತಾರೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಸ್ಪರ್ಧೆ ಮಾಡಲೂಬಹುದು, ಸ್ಪರ್ಧೆ ಮಾಡಲೂಬಹುದು ಅನ್ನುವಂಥದ್ದು. ಹೌದು, ಅದೇ ಬಹಳಷ್ಟು ಜನರು ಈಗಾಗಲೇ ಹೇಳ್ತಾ ಇದಾರಲ್ಲ, ಲಕ್ಷಾಂತರ ಜನರ ಒಂದು ಆಸೆ ಇದೆ, ಸ್ಪರ್ಧೆ ಮಾಡಬೇಕು ಅನ್ನೋದು, ಒಂದು ಯೋಗ್ಯ MP ಸಿಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಅವರ ಒಡನಾಟದಲ್ಲಿರುವಂತಹ ಬೆರಳಿಕೆಯ ಜನ, ನಾವು ನಿತ್ಯ ಯಾರು ಇದ್ದೇವೆ ಅವರೆಲ್ಲ ಹೇಳ್ತಾ ಇರುವಂತದ್ದು ಪಕ್ಷೇತರಾಗಿ ನಿಂತ್ಕೊಳ್ಳೋದು ಬೇಡ, ನಮಗೆ ಮೋದಿ ನಾಯಕತ್ವ ತುಂಬಾ ಚೆನ್ನಾಗಿದೆ ದೇಶದಲ್ಲಿ, ಅದಕ್ಕೆ ನಾವು ಡ್ಯಾಮೇಜ್ ಮಾಡೋದು ಬೇಡ, ನಮಗೆ ಬಿಜೆಪಿಯಿಂದ ಟಿಕೆಟ್ ಕೊಡೋದಿದ್ರೆ ಅಂತ ಹೇಳಿ ನಾವು ಕೂಡ ಸುಮ್ಮನೆ ಹೀಗೆ ನಮಗೆ ಆ ಲೆಕ್ಕಾಚಾರಗಳಿಲ್ಲ. MP ಆಗಿ ಚುನಾವಣೆಯನ್ನ ಎದುರಿಸಬೇಕು ಅಂತ ಹೇಳೋ ಲೆಕ್ಕಾಚಾರ ಇಲ್ಲದೆ ಸುಮ್ಮನೆ ಕಾರ್ಯಕರ್ತರು ಈ ತರ ಹವಾ ಸೃಷ್ಟಿ ಮಾಡ್ತಾ ಇದ್ದಾರಲ್ಲ, ಕೇಳ್ಕೊಳ್ತಾ ಇದ್ದಾರಲ್ಲ, ಆಗ ಸುಮ್ಮನೆ ನಾವು ಯೋಚನೆ ಮಾಡ್ತಾ ಇದ್ದೇವೆ ಅಷ್ಟೇ. ಓಕೆ, ಒಂದು ವೇಳೆ ಬಿಜೆಪಿಯಿಂದ ಸಿಗಲಿಲ್ಲ ಅಂತ ಬಂದಾಗ ಪಕ್ಷೇತರಾಗಿ ನಿಲ್ಲುವಂತಹ ಚಾನ್ಸಸ್ ಇದೆಯಾ? ಆ ಟೈಮಲ್ಲಿ ಯೋಚನೆ ಮಾಡಬೇಕು ಸರ್. ಅಂದ್ರೂ ಅದು ಕಾರ್ಯಕರ್ತರೇ ಡಿಸೈಡ್ ಮಾಡಬೇಕು. ಯಾರೋ ಒಬ್ಬ ನಾಯಕ ಎಲ್ಲಿಂದಲೋ ಕೂತ್ಕೊಂಡು ಹೇಳಿದ್ದನ್ನ ನಾವು ಕೇಳುವವರಲ್ಲ. ಪುತ್ತಿಲ ಪರಿವಾರ ಕೇಳೋದು ಕಾರ್ಯಕರ್ತರು ಏನು ಹೇಳ್ತಾರೆ ಅವ್ರ ಮಾತಿಗೆ ಬೆಲೆ ಕೊಡುವ ಅಂತ. ಓಕೆ, ಹಾಗಾಗಿ ಪಕ್ಷೇತರರಾಗಿ ನಿಲ್ತೀರಾ ಅಥವಾ ಬಿಜೆಪಿಯಿಂದ ಟಿಕೆಟ್ ಸಿಗ್ಲಿಲ್ಲ ಅಂತ ಬಂದಾಗ ಅದಕ್ಕೂ ಕೂಡ ಈಗ ನಿರ್ಧಾರ ಬರಲಿಲ್ಲ. ಓಕೆ, ಒಂದು ವೇಳೆ ಬಿಜೆಪಿ ಟಿಕೆಟ್ ಆದ್ರೆ ಪಕ್ಕಾ ಮೋದಿ ನಾಯಕತ್ವವನ್ನ ಒಪ್ಪಿಕೊಂಡ, ಪಕ್ಕಾ ಸಂಘದ ಸಿದ್ಧಾಂತ, ಮೂಲ ಸಿದ್ಧಾಂತಗಳೇನಿವೆ ಅದನ್ನ ತುಂಬಾನೇ ಗೌರವಿಸುವಂತ ವ್ಯಕ್ತಿಗಳು ನಾವು. ನೋಡಿ, ಒಂದಾಗಬೇಕು ಅಂತ ಹೇಳಿ ಒಂದೆರಡು ಮಾತುಗಳು ಬಂದವು. ಕನ್ನಡಕ ಪ್ರಭಾಕರ ಭಟ್ರು ಹೀನಾಯವಾಗಿ ಬೈದ್ರು, ಇಲ್ಲ ಸಲ್ಲದ್ದನ್ನ ಅರುಣರ ಮೇಲೆ ಹೇಳಿದ್ರು. ಮುಖಾಮುಖಿಯಾದ ಸಂದರ್ಭದಲ್ಲಿ ಪಾದ ಮುಟ್ಟಿ ನಮಸ್ಕಾರ ಹೇಳೂ ಇಲ್ಲ. ಅರುಣ್ರು ಇವರ ವಿರುದ್ಧ ಮಾತನಾಡಿ ಹೀಗೆ ಎದುರಿಸಿ ಸಿಕ್ಕಿದಾಗ ಕಾಲು ಹಿಡಿಯುವ ನಾಟಕ ಮಾಡಿದ್ದಲ್ಲ. ಹಾಗಿದ್ರೆ ಅದು ನಾಟಕ ಅಂತ ಆಗ್ತಿತ್ತು. ಯಾವತ್ತೂ ಕೂಡ ಅವರ ವ್ಯಕ್ತಿತ್ವದ, ಅವರ ಘನತೆಗೆ ಅವಮಾನವಾಗುವಂತ ಯಾವುದೇ ಮಾತುಗಳನ್ನ ಹೇಳದ ಅರುಣ್ ಕುಮಾರ್ ಪುತ್ತಿಲ ಅವರು ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ಕಾಲು ಹಿಡಿದು ನಮಸ್ಕಾರ ಮಾಡಿದ್ರು. ನಾವು ಒಂದೇ ಅಂತ ಹೇಳುವಂತ ಒಂದು ಸಂದೇಶವನ್ನ ಕೊಟ್ಟರು. ಹಾಗಾಗಿ ನಾವು ಒಂದೇ ಆಗಿದ್ದೇವೆ ಇವತ್ತಿಗೂ ಕೂಡ. ಜೊತೆಗೆ ಒಂದು ವೇಳೆ ಲಕ್ಷಾಂತರ ಜನರ ಕಾರ್ಯಕರ್ತರ ಕೂಗು,
ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಸಂಸದನ ಸ್ಥಾನಕ್ಕೆ ಅರುಣ್ ಕುಮಾರ್ ಪುತ್ತಿಲ ಅಂತ ಬಂದಾಗ ಮತ್ತೆ ತಾವುಗಳು ಯುದ್ಧಕ್ಕೆ ಸನ್ನದ್ಧರಾಗ್ತೀರಾ ಎನ್ನುವಂತ ಪ್ರಶ್ನೆ ಬರುತ್ತೆ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಪ್ರಜೆಗಳ ತೀರ್ಮಾನ ಅಂತಿಮ ಆಗ್ತದೆ, ಅದಕ್ಕೆ ನಾವು ಬೆಲೆ ಕೊಡಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರು ಮತ್ತು ಅನೇಕ ಮಹನೀಯರು ಕಟ್ಟಿದಂತಹ ಪ್ರಜಾಪ್ರಭುತ್ವದ ಆಶಯಗಳಿಗೆ ಬೆಲೆ ಕೊಡಬೇಕು. ಓಕೆ, ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು. ಎನಿವೇ ಸರ್, ಒಂದು ಕಡೆ ಒಂದು ಅಭಿನಂದನೆ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಂಬ್ಕೊಂಡಿದ್ದೀರಾ, ಒಪ್ಕೊಂಡಿದ್ದೀರಾ, ಜೊತೆಗೆ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸಮರೋಪಾದಿಯಲ್ಲಿ ತಾವುಗಳು ಕೆಲಸವನ್ನ ಮಾಡಿದ್ದೀರಾ. ಎಲ್ಲಿ ತನಕ ಅಂತ ಬಂದಾಗ ಬಹುಶಃ ನನ್ನ ಬಹಳಷ್ಟು ಜನರು ಹೇಳ್ತಾರೆ ಯಾವ ರೀತಿ ಅಂತ ಬಂದಾಗ, ಮುತಾಲಿಕ್ ಅವರು ಅವರ ಹಿಂದೆ ಇಂತಹ ಕಾರ್ಯಕರ್ತರು ಇರ್ತಾ ಇದ್ರೆ, ಅವರ ಹಿಂದೆ ಇಂತಹ ಒಂದು ಅಭಿಮಾನಿ ಬಳಗ, ಇಂತಹ ಒಂದು ಸಪೋರ್ಟರ್ಸ್ ಇರ್ತಾ ಇದ್ರೆ ಅಂತ ಒಂದು ಹೀನಾಯ ಸೋಲು ಮುತಾಲಿಕ್ ಅವರಿಗೆ ಬರ್ತಾ ಇರಲಿಲ್ಲ ಅನ್ನುವಂಥದ್ದು ಅವರ ಹಿಂದಿದ್ದಂತಹ ಕಾರ್ಯಕರ್ತರನ್ನ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸದ್ಯ ಇವರುಗಳ ಹಿಂದೆ ಇದ್ದಿರುವಂತಹ ಅಂದ್ರೆ ಅರುಣ್ ಕುಮಾರ್ ಪುತ್ತಿಲ ಅವರ ಹಿಂದೆ ಇರುವಂತಹ ಕಾರ್ಯಕರ್ತರು ಕೂಡ ವೆರಿ ಪ್ರಾಮಾಣಿಕರು, ನಿಷ್ಕಲ್ಮಶವಾಗಿರುವಂತಹ ಕಾರ್ಯಕರ್ತರು. ಚುನಾವಣೆಯ ನಾನು ಆಗ್ಲೇ ಹೇಳಿದಾಗೆ ಕರಾವಳಿ ಭಾಗದಲ್ಲಿ ಒಬ್ಬ ಪಕ್ಷೇತರ ಅಭ್ಯರ್ಥಿ ನಿಂತಿದ್ದಾನೆ ಅಂತ ಬಂದಾಗ ನಾಮಪತ್ರದ ಸಂದರ್ಭಗಳಲ್ಲಿ ಅಷ್ಟು ಜನರು ಜನಸಾಗರ ಸೇರಿರುವಂಥದ್ದು ದಾಖಲೆಗಳೇ ಇಲ್ಲ, ಇತಿಹಾಸ ಆಗಿರುವಂಥದ್ದು ಪುತ್ತಿಲ ಅವರ ವಿಚಾರವಾಗಿ. ಜೊತೆಗೆ ಎಲೆಕ್ಷನ್ ನಲ್ಲೂ ಕೂಡ 62,000 ಮತಗಳು ವಿರೋಚಿತವಾಗಿರುವಂತಹ ಸೋಲು ಅದು ಪುತ್ತಿಲ ಅವರ ವಿಚಾರದಲ್ಲಿ. ಅಟ್ ದ ಸೇಮ್ ಟೈಮ್ ಆ ನಾಯಕ ಸೋತಿದ್ರು ಕೂಡ ಅವರ ಹಿಂದೆ ಈಗಲೂ ಕೂಡ ಜನ, ಮೊನ್ನೆ ತಾನು ನಡೆದಿರುವಂತಹ ಸಮಾವೇಶದಲ್ಲಿ ಭಾನುವಾರ ನಿನ್ನೆಯ ದಿನ ಬಹಳಷ್ಟು ಜನಸಾಗರದ ಮಧ್ಯೆ ಬಂದಿರುವಂತಹ ಅರುಣ್ ಕುಮಾರ್ ಪುತ್ತಿಲ ಅವರು, ಅದಕ್ಕೂ ಕೂಡ ಪುತ್ತಿಲ ಅವರೇ ಕಾರಣ. ಇವೆಲ್ಲದರ ಜೊತೆಗೆ ಒಬ್ಬ ಕಾರ್ಯಕರ್ತರು ಆಸ್ಪತ್ರೆಯಲ್ಲಿ ಇದ್ದಾರೆ, ಹೊಡೆದಿದ್ದಾರೆ, ಪೆಟ್ಟು ತಿಂದಿದ್ದಾರೆ ಅಂತ ಬಂದಾಗ ಆಗ ಬಂದಿರುವಂತಹ ಪುತ್ತಿಲ ಅವರು. ಇವೆಲ್ಲದರ ಜೊತೆ ಅವರ ಹಿಂದೆ ಇರುವಂತಹ ಒಂದು ನಿಷ್ಕಲ್ಮಶವಾದ ಪ್ರಾಮಾಣಿಕ ಕಾರ್ಯಕರ್ತರು ಇವರುಗಳು, ತಮ್ಗಳಿಗೂ ಕೂಡ ಕ್ರೆಡಿಟ್ ಇದೆ. ನಾಟ್ ಓನ್ಲಿ ಅರುಣ್ ಕುಮಾರ್ ಪುತ್ತಿಲ ಅಂತ ನಾನು ಹೇಳ್ತಾ ಇರೋದು, ತಾವುಗಳು ಕೂಡ ತಮ್ಮಂತ ಕಾರ್ಯಕರ್ತರು ಬಹಳಷ್ಟು ನಾಯಕರ ಹಿಂದೆ, ಸ್ವಾಭಿಮಾನ ನಾಯಕರ ಹಿಂದೆ ಇರ್ತಾ ಇದ್ರೆ ಬಹಳಷ್ಟು ಸ್ವಾಭಿಮಾನ ನಾಯಕರು ಹುಡ್ಕೊಳ್ತಾ ಇದ್ರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಘನತೆಯನ್ನು ತಂದು ಕೊಟ್ಟಿದ್ದಾರೆ ಪುತ್ತೂರಿನಲ್ಲಿ ಅರುಣ್ ಕುಮಾರ್ ಪುತ್ತಿಲ. ಅದಕ್ಕೆ ಹೇಳುದಲ್ಲ, ಒಬ್ಬ ಸಮರ್ಥ ರಾಜನ ಹಿಂದ್ ಕಡೆ ಸಮರ್ಥವಾದ ಒಬ್ಬ ಗುರುವಿನ ಅವಶ್ಯಕತೆ ಇದೆ ಅಂತ. ಪುತ್ತಿಲರೇಂದ್ರ ಕೃಷ್ಣೋಪಾಧ್ಯಾಯರು ಸಮರ್ಥರಾಗಿ ನಿಂತಿದ್ದಾರೆ, ಅದರಿಂದ ಪುತ್ತಿಲ ಎಲ್ಲಿಗೋ ತಲುಪಬಹುದು ಅಂತ ವಿಶ್ವಾಸ ಇದೆ. ಜೊತೆಗೆ ಇದು ಯಾಕೆ ಗೊತ್ತಾ ಸರ್, ಮುತಾಲಿಕ್ ಅವರ ಹಿಂದೆ ಬಹಳಷ್ಟು ಜನರು ಇದ್ರು ಪ್ರಥಮ ಹಂತದಲ್ಲಿ, ಅಂದ್ರೆ ಎಲ್ಲಿ ಓಡಿ ಹೋದ್ರು ಅನ್ನೋದು ಗೊತ್ತಿಲ್ಲ. ಆ ರೀತಿ ನೋಡಿ, ಚುನಾವಣೆಗೆ ನಾನು ನಿಂತಾವ, ನಮಗೆ ಬಿದ್ದಿರುವಂತ ಓಟುಗಳನ್ನು ಕೂಡ ನಾವು ಗಮನಿಸಿಕೊಳ್ಳಬೇಕಾಗುತ್ತೆ. ಇಲ್ಲಿ ಏನಾಗಿದೆ ಅಂದ್ರೆ, ದಕ್ಷಿಣ ಕನ್ನಡದ ಜನತೆ ಹಿಂದುತ್ವಕ್ಕೆ ವೋಟ್ ಮಾಡಿಲ್ಲ. ಗಮನಿಸ್ಕೊಳ್ಳಿ, ದಕ್ಷಿಣ ಕನ್ನಡದ ಜಿಲ್ಲೆಯ ಜನರು ಬಿಜೆಪಿಗೆ ವೋಟ್ ಮಾಡಿದ್ದಾರೆ, ವಿಶೇಷವಾಗಿ ಪುತ್ತೂರನ್ನ ಬಿಟ್ಟು. ಪುತ್ತೂರನ್ನ ಬಿಟ್ಟು ದಕ್ಷಿಣ ಕನ್ನಡ ಉಡುಪಿ ಜನ ಹಿಂದುತ್ವಕ್ಕೆ ವೋಟ್ ಮಾಡ್ತಾ ಇದ್ರೆ ಮುತಾಲಿಕ್ ವಿನ್ ಆಗ್ಬೇಕಿತ್ತು. ಹಿಂದುತ್ವಕ್ಕೆ ಮುತಾಲಿಕ್ಗಿಂತ ದೊಡ್ಡ ನಾವು ಹೆಸರನ್ನು ಕೊಡುವಂಥದ್ದು ಯಾವುದೂ ಇಲ್ಲ. ಇಲ್ಲಿ ಏನಾಗಿದೆ, ಪುತ್ತೂರಲ್ಲಿ ಅರುಣ್ ಜಿ ಅವರ ಹೆಸರು ಪ್ಲಸ್ ಹಿಂದುತ್ವ ಎರಡು ಜಂಟಿಯಾಗಿ, ಮತ್ತೆ ಬಿಜೆಪಿಯವರ ದುರಹಂಕಾರದ ಮಾತುಗಳು ಎಲ್ಲಿ ಗೆದ್ದಿತ್ತು ನಿಮ್ಗೆ ಇನ್ನೊಂದು ಗಮನಿಸ್ಕೊಳ್ಳೋಣ. ಆಯ್ತು, ಕಲ್ಲಡ್ಕ ಪ್ರಭಾಕರ್ ಭಟ್ರು ಹೇಳಿದಂತ ಒಂದು ಸಣ್ಣ ಮಾತು ಇಡೀ ವ್ಯವಸ್ಥೆಯನ್ನ ತರಣ ಮಾಡ್ತು. ನಾನು ಅಲ್ಲ ಅಂತ ಹೇಳಿ ಹೌದಾ ಅಂದ್ರೆ ಹೌದು. ಯಾಕೆಂದ್ರೆ ಅವ್ರು ಯಾವಾಗ ಪುತ್ತಿಲರನ್ನ ದೇವಸ್ಥಾನದ ವಿಚಾರದಲ್ಲಿ ಹೋಲಿಕೆ ಮಾಡಿ ಕಳ್ಳ ಎಂಬ ಶಬ್ದವನ್ನು ಬಳಕೆ ಮಾಡಿದ್ರ, ಇಡೀ ಕಾರ್ಯಕರ್ತರಿಗೆ ಒಂಥರ ಅವರ ಮೇಲಿರುವಂತಹ ವಿಶ್ವಾಸ ಡಬಲ್ ಆಯ್ತು, ಯಾರು ಪುತ್ತಿಲರ ಮೇಲಿರುವಂತದ್ದು. ಇದು ಒಂದು ಟ್ರಿಸ್ಟ್. ನಾವು ಎಲ್ಲ ಸಣ್ಣ ಸಣ್ಣದು ಪ್ರಮುಖ ಮುಖಂಡರೆಲ್ಲ ಎಲ್ಲಿ ಆಗುತ್ತೆ, ಉಳಿದವರು ನಗಣ್ಯ ಬಿಟ್ಟಾಕಿ. ನಮ್ಮ ಪ್ರಭಾಕರ್ ಭಟ್ರು, ಯಾಕೆಂದ್ರೆ